कैथोलिक सभा मंगलूರು ಪ್ರದೇಶ ವತಿಯಿಂದ कैथोलिक ಸಭಾ ಪೇಜಾರ್ ವಲಯ ಪೇಜಾರ್ ಘಟಕ ಬಜ್ಪೆ ಪೆರಾರ ಪೆರ್ಮುದೆ ಗುರುಪುರ ಘಟಕ ಮತ್ತು ವಲಯ ಅರಣ್ಯ ಇಲಾಖೆ ಮಂಗಳೂರು ವಲಯದ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮಂಗಳೂರಿನ ಕಳವಾರು ಸಂತ ಜೋಸೆಫ್ರ ಚರ್ಚ್ ಸಭಾಂಗಣದಲ್ಲಿ ನೆರವೇರಿತು। ಕಾರ್ಯಕ್ರಮಕ್ಕೆ ಮುಲ್ಕಿ ಮೂಡಬಿದ್ರೆ ಶಾಸಕ ಮನಾಥ್ ಕೋಟ್ಯಾನ್ ಪೂಜ್ಯವರ ಸಂತ ಜೋಸೆಫ್ರ ದೇವಾಲಯದ ಧರ್ಮಗುರು ಫಾದರ್ ಮಾರ್ಸಲ್ ಸಲ್ಡಾನಾ ಚಾಲನೆ ನೀಡಿದರು। ಕಾರ್ಯಕ್ರಮದಲ್ಲಿ कैथोलिक ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷ ಆಲ್ವಿನ್ ಡಿಸೋಜಾ ಪನೀರ್, ಮಂಗಳೂರು ಅಸಿಸ್ಟೆಂಟ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಶ್ರೀಧರ್ ಪಿ ಮತ್ತಿತರರು ಉಪಸ್ಥಿತರಿದ್ದರು। ಸಭಾ ಕಾರ್ಯಕ್ರಮದ ಬಳಿಕ ಬರ್ಸುಗುಡ್ಡೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು। ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಹಾಗೂ ಕಥೋಲಿಕ್ ಸಭಾ ಪೇಜಾರ್ ವಲಯ ಗುರುಪುರ ಹಾಗೂ ಅರಣ್ಯ ವಲಯ ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಿರ್ವಹಿಸಿದಂತ ಶ್ರೀ ಆಲ್ವಿನ್ ಡಿಸೋಜಾ ನಮ್ಮೆಲ್ಲರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ। ಇವತ್ತು ಕ್ರೈಸ್ತ ಸಮುದಾಯದ ಸಂಘಟನೆ ಹಾಗೂ ಅವರ ಸುಖ ಕಷ್ಟಗಳಲ್ಲಿ ಭಾಗವಹಿಸಬೇಕು, ಅವರ ಸುಖ ಕಷ್ಟಗಳನ್ನು ಕೇಳಬೇಕು, ಅಶಕ್ತರಿಗೆ ನೆರವಾಗಬೇಕು, ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಕೆಥೋಲಿಕ್ ಸಭಾ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭವಾಗಿದೆ ಅಂತ ನಾನು ಭಾವಿಸ್ತೇನೆ। ಇವತ್ತು ನಮ್ಮ ಮಿತ್ರರು ಮತ್ತು ಮಾಜಿ